ಮೊಂಟೆಪದು ಶಾಲೆಯ ಪ್ರೌಢಶಾಲಾ ವಿಭಾಗದ ಸುಮಾರು 260 ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆ ಈ ಕಂಬಳ ಲವಕುಶ ಜೋಡುಕೆರೆ ಕಂಬಳ ಪ್ರಥಮ ಬಾರಿ ಐತಿಹಾಸಿಕ ಆದಂತ ಸ್ಥಳದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಆಟಿಯ ಸುಡು ಬಿಸಿಲು, ಆ ಸುಡು ಬಿಸಿಲಿನಲ್ಲಿ ನಾವೊಂದು ಆಟಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಶಾಲೆಯಲ್ಲಿ ಆಚರಣೆ ಮಾಡುವ ಬದಲು ವಿಭಿನ್ನವಾಗಿ ಮಕ್ಕಳು ಸ್ವಲ್ಪ ಕೆಸರಲ್ಲಿ ಆಟ ಆಡ್ಲಿ ಅಂತ ಹೇಳುವ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಮಾನ್ಯ ಸ್ನೇಹಿತರು ಮತ್ತು STMC ಅಧ್ಯಕ್ಷರಾದ ಮುರಳೀಧರ್ ಶೆಟ್ಟರನ್ನ ಕೇಳಿದಾಗ ಅವಳು ಬುಡ್ಚಿ ಸರ್ ನಮ್ಮ ಮೂಲ ಮಲ್ಪುಗ ಅಂತ ಹೇಳಿದ್ರು. ಬಹಳ ಒಳ್ಳೆಯ ಸ್ಥಳ, ಅದಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ಸ್ಥಳಕ್ಕೆ ನಾವು ಬಂದಿದ್ದೇವೆ. ರಾತ್ರಿ 12 ಗಂಟೆ ತನಕ ನೀರೆಲ್ಲ ಬಿಟ್ಟು ನಮಗೆ ವ್ಯವಸ್ಥೆ ಮಾಡಿದ್ದಾರೆ. ಆ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲೊಂದು ಸಭಾಭವನವನ್ನ ಸಜ್ಜಾಗಿ ನಾವು ಏರ್ಪಡಿಸಿದ್ದೇವೆ. ಒಂದು ಸಣ್ಣ ಕಾರ್ಯಕ್ರಮದ ನಂತರ ನಮ್ಮ ಮಕ್ಕಳು ಅದಕ್ಕೆ ಜಾಯ್ನ್ ಆಗಲಿಕ್ಕಿದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಆಟಿ ಕೂಟಕ್ಕೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯೂ ನಮ್ಮ ಹಿರಿಯ ವಿದ್ಯಾರ್ಥಿಯು ಮತ್ತು ನಮ್ಮ ನರಿಂಗಾನ ಗ್ರಾಮದ ವಾರ್ಡ್ ಸದಸ್ಯರೂ ಆದಂತಹ ಶ್ರೀಮತಿ ಶೈಲಜಾ ಮೇಡಮ್ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ನಾಯಕಿ ಬಂದು ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಹಾಗೇನೆ ಇನ್ನೋರ್ವ ಪಂಚಾಯತ್ ಸದಸ್ಯರು ಆದಂತ ನಮ್ಮ ಸ್ನೇಹಿತರು ಆದಂತ ಶೇಖಬ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ 10ನೇ ತರಗತಿ ವಿದ್ಯಾರ್ಥಿನಿ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಾದಂತಹ ಪಂಚಾಯತ್ ಸದಸ್ಯರಾದಂತಹ ಸುಂದರ್ ಪೂಜಾರಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೂಡ ನಮ್ಮ ವಿದ್ಯಾರ್ಥಿನಿ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಹಿರಿಯರಾದಂತಹ ಗಂಗಾಧರ ಶೆಟ್ಟಿ ಅವರಿದ್ದಾರೆ, ನೆತ್ತಿಲ ಪದವಿನವರು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿನಿ ಶಾಲಾ ಉಪನಾಯಕಿ ಹೂ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ನಮ್ಮ ಸ್ನೇಹಿತರಾದಂತಹ ಪ್ರೇಮಾನಂದ ರೈಯರು ಪ್ರತಿ ವರ್ಷ ನಮ್ಗೆ ಸ್ಕೂಲ್ ಡೇ ಸಮಯದಲ್ಲಿ ಸಹಾಯ ಹಸ್ತವನ್ನು ಮಾಡ್ತಾರೆ. ಉದ್ಯಮಿಗಳು ನಮ್ಮ ಸ್ನೇಹಿತರು ಕೂಡ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿನಿ ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ನಮ್ಮ ಇನ್ನೂರು ಸ್ನೇಹಿತರು ಗುರುಪ್ರಸಾದ್ ಶೆಟ್ಟಿ ನೆತ್ತಿಲ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರು ಕೂಡ ಉದ್ಯಮಿಗಳು, ಹೆಚ್ಚಾಗಿ ನಮ್ಮ ಸ್ಕೂಲಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಹಿರಿಯ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ STM ಸದಸ್ಯರಂತ ರಮ್ಲತ್ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಅವರ ಪತಿಯವರಾದಂತ ಆಸಿಫ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರ್ಲಿಕ್ಕೆ ಈ ಒಂದು ಸ್ಥಳ, ಬೆಳಿಗ್ಗೆ ನಾನು ಫೋನ್ ಮಾಡ್ತಾ ಇದ್ದೇನೆ, 6:30 ಗಂಟೆಗೆ ಅವರು ಇಲ್ಲೇ ಇದ್ದಾರೆ. ನಿನ್ನೆ ರಾತ್ರಿ 12 ಗಂಟೆ ತನಕ ಇಲ್ಲೇ ಇದ್ದಾರೆ. ಸೊ ಹಾಗೇನಿರುವಂತ ನಮ್ಮ ಸ್ನೇಹಿತರು, ನಮ್ಮ ಹಿರಿಯ ವಿದ್ಯಾರ್ಥಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಈ STMC ಅಧ್ಯಕ್ಷರಾದಂತಹ ಮುರಳೀಧರ್ ಶೆಟ್ಟಿ ಅವರಿದ್ದಾರೆ. ಈ ಕಾರ್ಯಕ್ರಮ ಆಗ್ಲಿಕ್ಕೆ ಮೂಲ ರಿವಾರಿಗಳು, ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿನಿ ಬಂದು ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ನಮ್ಮ ಈ ಲವಕುಶ ಕಮಿಟಿಯ ಸದಸ್ಯರನ್ನು ಕೂಡ ನಾನು ಆತ್ಮೀಯವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಪಂಚಾಯತ್ನ ಎಲ್ಲ PDO ಅವರು, ಹಾಗೇನೆ ಎಲ್ಲಾ ಸದಸ್ಯರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಸ್ನೇಹಿತರು ಆದಂತ ಹೊಸ ಕುರಲ್ ಚಾನಲ್ನ ಸ್ನೇಹಿತರು ಆಗಿರುವಂತ ಬೆಳಿಗ್ಗೆ ಪಾಪ 10 ಗಂಟೆಗೆ ಬಂದಿದ್ದಾರೆ. ಅವರು ನಾವು ಲೇಟ್ ಆಗಿ ಒಂದು ಕ್ಷಮಿಸಬೇಕು. ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮುರಳೀಧರ್ ಶೆಟ್ಟಿ ಅವರು ಸ್ವಾಗತ. ಹಾಗೇನೆ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿ ಬರ್ಲಿಕ್ಕೆ ನಮ್ಮ ಇವತ್ತಿನ ನಾವಿಲ್ಲಿ ಬಂದು ಸೇರ್ಲಿಕ್ಕೆ ನನ್ನ ಒಂದು ಫೋನ್ ಮಾಡಿದೆ ನಾನು. ಏನೋಪಯ ಬಸ್ಸಿನ 4-5 ಬಸ್ಸುಗಳನ್ನು ಕೂಡ ಬುಕ್ ಮಾಡಿದ್ರು. ಬೆಳಿಗ್ಗೆನೆ ತತ್ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅದಕ್ಕೆ ಮೂಲ ರೂವಾರಿಗಳು ಆದಂತಹ ನಮ್ಮ ಹಿರಿಯ ವಿದ್ಯಾರ್ಥಿ ಮತ್ತು ಪಂಚಾಯತ್ನ ಉಪಾಧ್ಯಕ್ಷರು ಶ್ರೀ ನವಾಜ್ ಕಲ್ಲರಕೋಡಿ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗಿರುವಂತ ನನ್ನ ಸ್ನೇಹಿತರು, ವೃತ್ತಿ ಬಾಂಧವರು ಆಗಿರುವಂತ ಎಲ್ಲ ಶಿಕ್ಷಕರನ್ನ ಒಂದೇ ಮಾತಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನನ್ನೆಲ್ಲ ವಿದ್ಯಾರ್ಥಿಗಳು ಇವತ್ತು ಕೆಸರಲ್ಲಿ ಆಡ್ಲಿಕ್ಕೆ ಬಂದಿದ್ದೀರಿ, ಅವರಿಗೂ ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತ. ಹಾಗೆ ನಾನು ಪ್ರಪ್ರಥಮವಾಗಿ ನನ್ನ ಹಿರಿಯರಾದಂತಹ ಗಂಗಾಧರ ಶೆಟ್ರು ರೈಯವರು 1-2 ಮಾತು ಆಟಿ ಬಗ್ಗೆ 2 ಮಾತು ತಾವು ಆಡ್ಬೇಕು, 2 ನಿಮಿಷ ನಮ್ಮ ಶುಭವನ್ನು ಕೋರ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಈ ಒಂದು ನಮ್ಮ ನೆತ್ತಿಲ ಪದವಿನ ಲವಕುಶ ಜೋಡುಕರೆ ಕಂಬಳ ಮೋರ್ಲ ಬೋಲ ಲವಕುಶ ಜೋಡುಕರೆ ಕಂಬಳದ ಕರೆಯಲ್ಲಿ ಇಂದು ನಮ್ಮ ಮೊಂಟೆಬದ ಸರ್ಕಾರಿ ಹಿರಿಯ
ಪ್ರೌಢಶಾಲಾ ವಿದ್ಯಾರ್ಥಿಗಳು ಇಂದು ಈ ಒಂದು ಆಟಿ ತಿಂಗಳಿನ ಆಚರಣೆಯ ಪ್ರಯುಕ್ತ ನೀರಿನ ಕೆಸರಿನ ಆಟಕ್ಕೆ ಬಂದಿದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಕಂಬಳ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಆಟಿ ತಿಂಗಳು ಅಂದ್ರೆ ಮುಂಚಿನ ಕಾಲದಲ್ಲಿ ಬಹಳ ಕಷ್ಟದ ದಿನಗಳು. ನಮಗಿಂತ ಹಿರಿಯರ ಕಾಲದಲ್ಲಿ ನಮಗೆ ಅಂತ ಕಷ್ಟ ಬರಲಿಲ್ಲ. ಹಾಗಂತ ಈ ಒಂದು ಕಷ್ಟದ ತಿಂಗಳನ್ನು ಈಗ ನಾವು ಬಹಳ ವಿಜೃಂಭಣೆಯಿಂದ ಎಂಜಾಯ್ ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ಕೆಸರಿನ ಗದ್ದೆಯ ಕೂಟಗಳು ಹಾಗೆ ಎಲ್ಲ ಕಡೆ ನಡೆಯುತ್ತಾ ಇದೆ. ನಾಳೆ ಕೂಡ ಶ್ರೀ ದೇವಿಪುರ ದುರ್ಗಾಪರಮೇಶ್ವರ ದೇವಸ್ಥಾನದ ವಠಾರದ ಗದ್ದೆಯಲ್ಲಿ ಕೆಸರು ಗದ್ದೆ ಆಟಿದ ಕೂಟಗಳು ನಡೆಯಲಿದೆ. ಎಲ್ಲರೂ ನಾಳೆ ಬಂದ್ರೆ ಅಲ್ಲಿ ಕೂಡ ಎಂಜಾಯ್ ಮಾಡಬಹುದು ಮಕ್ಕಳು ಕೂಡ. ಹಾಗೆ ಈ ಒಂದು ಆಟಿಯ ತಿಂಗಳಿನ ಆಚರಣೆ ಹೇಳಲಿಕ್ಕೆ ಇದ್ರೆ ತುಂಬಾ ಇದೆ. ಆದ್ರೆ ಇಲ್ಲಿ ಮಕ್ಕಳೆಲ್ಲ ವಿವಿಧ ಕ್ರೀಡಾ ಸ್ಪರ್ಧೆಗೆ ನೀವೆಲ್ಲ ತಯಾರಾಗಿ ಬಂದಿದ್ದೀರಿ. ನಿಮಗೆ ಇನ್ನು ಕಾಯಿಸುವಂತ ನಾವು ಮಾತನಾಡುವಂತ ಅವಶ್ಯಕತೆ ಇಲ್ಲ. ನೀವು ಬಂದದ್ದಕ್ಕೆ ಈ ಒಂದು ಇಲ್ಲಿ ಕೂಟವನ್ನು ನೆರವೇರಿಸಿದ್ದಕ್ಕೆ ನಮ್ಮ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರಿಂದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೀನಿ. ಜೈ ಹಿಂದ್. ಮುರಳೀಧರ್ ಶೆಟ್ಟಿ ಅವರು ಒಂದು ಶುಭವನ್ನು ನುಡಿಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಗೊಂದು 2 ದಿವಸ ಮುಂಚೆ ಸಂತೋಷ್ ಅವರು ಫೋನ್ ಮಾಡಿದ್ರು, ನಮಗೆ ಒಂದು ಗದ್ದೆ ಬೇಕಂತ. ನಾನು ಹೇಳಿದೆ ಸದ್ಯಕ್ಕೆ ನರಿಂಗನ ಗ್ರಾಮದಲ್ಲಿ ಉಳುಮೆ ಮಾಡಲಿಲ್ಲ ಗದ್ದೆ, ನಮ್ಮ ಕಂಬಳ ಪರಿಸರದಲ್ಲಿ ಒಳ್ಳೆ ಸ್ಥಳ ಉಂಟು, ಇಲ್ಲಿ ಮಾಡುವಂತ. ಆದರೆ ಕಮಿಟಿಯವರನ್ನ ಕೇಳುವಾಗ ಕಮಿಟಿಯವರೆಲ್ಲ ಒಪ್ಪಿದ್ರು. ಇವತ್ತು ನಾವು ಒಂದು ಚಂದದ ಒಂದು ಆಟಿಕೂಟ ಮಾಡ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಕಂಬಳ ಕೋಣ ಬರಬೇಕಿತ್ತು. ಆದರೆ ಆಟಿ ತಿಂಗಳಲ್ಲಿ ಕೋಣವನ್ನು ಬಿಡುವುದಿಲ್ಲ ಯಾರು. ಇಲ್ಲದ್ರೆ ಕೋಣ ಓಡಿಸುವುದು ಹೇಗೆ, ಕೋಣ ಅಂದ್ರೆ ಅಂತ ತೋರಿಸ್ಬೇಕು ಈಗಿನ ಮಕ್ಕಳಿಗೆ. ನೆಕ್ಸ್ಟ್ ಕಂಬಳ ಡಿಸೆಂಬರಲ್ಲಿ ಪ್ರೇಮಣ್ಣ, ಡಿಸೆಂಬರ್ ಜನವರಿ ಕಂಬಳ ಉಂಟು. ಆಗ ಮಕ್ಕಳನ್ನು ಫುಲ್ ಸ್ಕೂಲ್ ಮಕ್ಕಳನ್ನ ತರಿಸುವ. ಈ ಕಾರ್ಯಕ್ರಮ ಬಂದು ಈ ಕ್ರೀಡಾಕೂಟ ನಡೆಸಿ ಈ ಜಾಗಕ್ಕೆ ಒಂದು ಒಳ್ಳೆ ಹೆಸರು ಬಂತು, ಮೋರ್ಲಾ ಬೋಳ ಲವಕುಶ ಜೋಡು ಕರ್ಮಳ ಅಂತ. ಇನ್ನು ಇಲ್ಲೆಲ್ಲ ಹೆಚ್ಚಿನ ಕಾರ್ಯಕ್ರಮ ಆಗಲಿ. ಇವತ್ತು ಬಂದು ಮಕ್ಕಳು ಈ ಆಟಕೂಟವನ್ನು ಉತ್ತಮವಾಗಿ ಎಂಜಾಯ್ ಮಾಡಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಶುಭವನ್ನು ಕೋರುತ್ತೇನೆ. ಶೈಲಜಾ ಮೇಡಮ್ ಅವರು ಶುಭಾಶಯವನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಿಂದೆ ಆಟಿ ಅಂದ್ರೆ ನಮಗೆ ತುಂಬಾ ಬಡತನ. ಆಟಿ ಟೈಮಲ್ಲಿ ನಾವು ಹಿಂದಿನವರು ಹಲಸಿನ ಹಣ್ಣು, ಪತ್ರೊಡೆ, ತಜಂಕ್ ಮತ್ತೆ ಹಲಸಿನ ಬೆಳ್ಸಾರಿ ಇಂಥದ್ದನ್ನು ತಿನ್ನುತ್ತಿದ್ದರು. ಅಂದ್ರೆ ಆ ಕಾಲ ಅಷ್ಟು ತುಂಬಾ ಕಷ್ಟ ಆಗ್ತಿತ್ತು. ಈಗ ಯಾರಿಗೂ ಆಟಿ ಅಂದ್ರೆ ಏನು ಗೊತ್ತಿರಲಿಲ್ಲ. ಹಾಗಾಗಿ ಈಗ ಎಲ್ಲ ಶಾಲೆಯಲ್ಲಿ ಕೂಡ ಈ ಮಕ್ಕಳಿಗೆ ಆಟಿ ಅಂದ್ರೆ ಏನು ಅನ್ನೋ ಬಗ್ಗೆ ಗೊತ್ತು ಆಗಲಿಕ್ಕೋಸ್ಕರ ಇಂಥ ಎಲ್ಲ ಕೆಸರು ಗದ್ದೆ ಈ ಎಲ್ಲ ಇದು ಮಕ್ಕಳ ಆಟೋಟ ಸ್ಪರ್ಧೆಗಳನ್ನು ಎಲ್ಲ ಕಡೆ ನಡೆಸುತ್ತಿದ್ದಾರೆ. ನಾವು ಆಟಿಯಲ್ಲಿ ಈ ಪತ್ರೊಡೆ, ಸಜಂಕ್ ಇದೆಲ್ಲ ತಿನ್ನುವುದರಿಂದ ನಮಗೆ ತುಂಬಾ ದೇಹಕ್ಕೆ ಒಳ್ಳೆಯದು. ಹಾಗೆ ಈ ಬಾಳೆದಿಂಡು ತಿಂದರೆ ನಮ್ಮ ಹೊಟ್ಟೆಯಲ್ಲಿರುವ ಈ ತಲೆಕೂದಲು ಕೆಲವು ಕಶ್ಮಲ ವಸ್ತುಗಳು ಹೋಗ್ತದೆ ಎಂದು ಹಿರಿಯರು ಹೇಳ್ತಿದ್ರು. ಹಾಗಿದ್ದರಿಂದ ನಾವು ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಿನಲ್ಲಿ ನಾವು ಈ ಎಲ್ಲ ಪದಾರ್ಥಗಳನ್ನು ನಾವು ಮಾಡ್ತಾ ಇರ್ತೇವೆ ಆಟಿಯಲ್ಲಿ 1 ತಿಂಗಳು. ಆದ್ದರಿಂದ ಎಲ್ಲ ಮಕ್ಕಳು ಆಟಿ ಅಂದ್ರೆ ಏನು, ಅದರ ಈ ಮಹತ್ವ ಏನು, ನಾವು ಯಾಕೆ ಇದೆಲ್ಲ ವಸ್ತುಗಳನ್ನು ತಿನ್ನುತ್ತೇವೆ ಎಂಬುದರ ಬಗ್ಗೆ ಗೊತ್ತಾಗಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ. ಆದರೆ ಈ ನಮ್ಮ KPS ಶಾಲೆ ಇದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಮಕ್ಕಳಿಗೆ ಈ ಕಂಬಳ ಅಂದ್ರೆ ಎಲ್ಲಿಂದ ಗೊತ್ತಿರ್ಲಿಕ್ಕಿಲ್ಲ. ಇದೊಂದು ಇಲ್ಲಿ ನಾವು ಮಾಡಿದ್ದರಿಂದ ನಮ್ಮ ನರಿಂಗಾನ ಗ್ರಾಮದಲ್ಲಿ ಒಂದು ಕಂಬಳ ಉಂಟು ಎಂದು ಗೊತ್ತಾಗಿ ತುಂಬಾ ಒಳ್ಳೆಯದಾಯಿತು. ಆದರೆ ನಮ್ಮ ಇನ್ನು ಕಂಬಳ ಕ್ರೀಡೋತ್ಸವದಲ್ಲಿ ಮಕ್ಕಳೆಲ್ಲರನ್ನು ಭಾಗವಹಿಸುವಾಗಿ ನಾವು ಮಾಡಬೇಕು. ಇವತ್ತಿನ ಈ ಆಟಿಕೂಟ ಯಶಸ್ವಿಯಾಗಿ ನಡೆಯಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ರಾತ್ರಿ ಸುಮಾರು 12 ಗಂಟೆ ತನಕ ಆ ನೀರನ್ನ ಫಿಲ್ ಮಾಡಿ ಈಗಲೂ ಬಂದು ಕೇಳಿದ್ರು ನೀರು ಯಾವ ಅಂತೇಳಿ. ನಾನು ಯಾವ ಅಂತ ಹೇಳಿದ್ದೇನೆ, ಆಗಿದೆಯಾ ನೋಡಿ, ನಿಲ್ಲಿಸಲಿಲ್ಲ ಅವ್ರ ಕೆಲಸ. ಸೊ ಹಿರಿಯರಾದಂತಹ ಜಾನ್ ಡಿಸೋಜ ಬೋಳ ಇವರನ್ನ ಕೂಡ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಜೋರಾದ ವಿದ್ಯಾರ್ಥಿಗಳು ಚಟ್ಪಾಳೆ ತಟ್ಟಬೇಕು. ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪಂಚಾಯತ್ ಸದಸ್ಯರಾದಂತಹ ಜ್ಯೋತಿ ಡಿಸೋಜ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂ ಕೊಟ್ಟು ವಿದ್ಯಾರ್ಥಿನಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ತಾವುಗಳು ಬಂದಿರುವಂತಹ ಮಹನೀಯರು
ಸುಮಾರು ಒಂದು 12 ಗಂಟೆ ತರುವಾಯ ನಾವೇನು ವಿದ್ಯಾರ್ಥಿಗಳು ಇವತ್ತು ತಯಾರು ಏನೊಂದು ಊಟ ಇಲ್ಲ, ಅನ್ನ ಸಾರು ಏನು ಮಾಡ್ಲಿಲ್ಲ ನಾವು, ಖಾಲಿ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ತಯಾರು ಮಾಡಿ ತಂದಿದ್ದಾರೆ. ಅದನ್ನು ನಾವು ಒಂದು ಕೂಡು ಕುಟುಂಬ ಅಂತ ನಾವೇನ್ ಹೇಳ್ತೇವೆ, ಅದು ಹಂಚಿಕೊಂಡು ತಿನ್ನುವಂತ ಒಂದು ಪ್ರವೃತ್ತಿ ನಮ್ಮ ಮಕ್ಕಳು ಬರ್ಬೇಕಾಗಿದೆ. ಹಿಂದೆ ಎಲ್ಲ ನಾವು ಸಣ್ಣರಿರ್ಬೇಕಾದ್ರೆ ನಮ್ಮ ಬುತ್ತಿಯಿಂದ ನಿಮ್ಮ ಬುತ್ತಿಗೆ ಮಾಡ್ತಾ ಇದ್ದೇವೆ. ಅದೆಲ್ಲ ಒಂದ್ ಕಡೆ ಕಾಣೆ ಆಗ್ತಿರ್ಬೋದು ಶಾಲೆಯಲ್ಲಿ ಬಿಸಿ ಊಟ ಬಂದ್ಮೇಲೆ. ಆಗ ಇವತ್ತು ಮಕ್ಕಳು ಮನೆಯಲ್ಲಿ ಮಾಡಿರುವುದನ್ನ ತಂದಿದ್ದಾರೆ. ಅದು ಹಲವು ರೀತಿಯಲ್ಲಿ ಇರ್ಬೋದು. ಅದನ್ನ ನಾವೆಲ್ಲರೂ ಕುತ್ಕೊಂಡು ಒಂದೇ ತಟ್ಟೆಯಲ್ಲಿ ಸವಿಲಿಕ್ಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ನನ್ನ ಎರಡನೇದು, ತಾವು ತಿಂದಿರುವಂತಹ ಏನು ಮನೆಯಿಂದ ತಂದಿದ್ದೀರಿ ಆ ಎಲ್ಲ ಅಮ್ಮಂದಿರಿಗೆ ಅಥವಾ ನಿಮ್ಮ ಮನೆಯವರಿಗೆ ಎಲ್ಲರೂ ಕೂಡ ನಾನು ವಿಶೇಷವಾದ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಿದ್ದೇನೆ. ಹಾಗೇನೆ ಈ ಕಾರ್ಯಕ್ರಮ ಆದಷ್ಟು ಶಿಸ್ತಲ್ಲಿ, ಯಾವುದೇ ರೀತಿ ಇನ್ಡಿಸಿಪ್ಲಿನ್ ಆಗದ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ವರ್ತಿಸಬೇಕಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಅಂತ್ಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಈ ಗ್ರೌಂಡಿನ ವ್ಯಾಪ್ತಿಯಿಂದ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಶಿಕ್ಷಕರನ್ನ ತಿಳಿಸದೆ ಎಲ್ಲೆಲ್ಲಿ ಸುತ್ತಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಇಲ್ಲಿ ಕಲ್ಪನೆ ಇದೆ, ಶಿಕ್ಷಕರ ಗಮನಕ್ಕೆ ಬರದೆ ಎಲ್ಲೂ ಕೂಡ ತಾವು ಹೋಗ್ಬಾರ್ದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಮುಖ್ಯತೆಯನ್ನ, ಹಾಗೇನೆ ಕಂಬಳ ಹೇಗೆ ನಡೆಯುತ್ತೆ, ಕಂಬಳದ ಕೆಲಸ ಹೇಗೆ ನಡೆಯುತ್ತೆ ಎಂಬ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು. ಹಾಗೆ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಸ್ನೇಹಿತರು ಮತ್ತು ಪಂಚಾಯತ್ನ ಪ್ರಸ್ತುತ ಉಪಾಧ್ಯಕ್ಷರು ಆದಂತಹ ನವಾಜ್ ಅವರು ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಒಂದನೇ ವಿಚಾರ. ಎರಡನೇದು, ಇವತ್ತು ನಾವು ವಿದ್ಯಾರ್ಥಿಗಳು ಇಲ್ಲಿ ಬರ್ಲಿಕ್ಕೆ 260 ಮಕ್ಕಳು ಬರ್ಲಿಕ್ಕೆ ಸುಲಭ ಇರಲಿಲ್ಲ. ಕೇವಲ ಒಂದು ಫೋನ್ ಆಯಿದ ತಕ್ಷಣ ನನಗೆ ಏನು ಕೇಳಿಲ್ಲ. ಅವರು ಎಷ್ಟು ಬಸ್ ಬೇಕು, ಎಷ್ಟು ಸಮಯಕ್ಕೆ ಬೇಕು ಅಂತ ಕೇಳಿ 4 ರಿಂದ 5 ಬಸ್ಸುಗಳನ್ನ ನಮ್ಗೆ ವ್ಯವಸ್ಥೆಯನ್ನ ಮಾಡಿ ತತ್ಕ್ಷಣಕ್ಕೆ ಇಲ್ಲಿ ಬರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಶ್ಲಾಘನೀಯ. ಅದಕ್ಕೆ ವಿಶೇಷವಾದ ನಮ್ಮ KPSC ಸಂಸ್ಥೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಇವತ್ತು ನಮ್ಮ ಈ ಕ್ಷಣದಲ್ಲಿ ಸೇರಿದ್ದಾರೆ ಅವರು. ನಮ್ಮ ಈ ಆಟಿಕೂಟದ ಮಹತ್ವವನ್ನ ನಮ್ಮ ಕೇಳುಗರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಂತ ನಾನು ಕಳಕಳಿಯಿಂದ ಅವರಲ್ಲಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಇದರ ಪ್ರೌಢ ಶಾಲಾ ವಿಭಾಗದ ಈ ಒಂದು ಮಕ್ಕಳಿಗೆ ಆಟಿಡೊಂಜಿ ಕೂಟ, ಒಂದು ಆಟಿ ತಿಂಗಳ ವಿಶೇಷತೆಯನ್ನು, ಪುರಾತನ ಕಾಲದಿಂದಲೂ ಒಂದು ಆಟಿಯ ಮಹತ್ವ ಈ ಒಂದು ತುಳುನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಟಿಯ ಮಹತ್ವವನ್ನು ಕಳೆದುಕೊಂಡಿದೆ. ಯಾಕಂದರೆ ಮಕ್ಕಳಿಗೆ ಒಂದು ಆಟಿಯಲ್ಲಿರುವಂತಹ ಒಂದು ಆಚರಣೆ ಬಗ್ಗೆ, ಅದರ ಅರಿವು ಬಗ್ಗೆ ಕೊರತೆ ಇರುವುದರಿಂದ ಕಳೆದ 4-5 ವರ್ಷಗಳಿಂದ ಈಚೆಗೆ ಆಟಿಯ ತಿಂಗಳನ್ನು ಸರ್ಕಾರಿ ಮಟ್ಟದಲ್ಲಿ ಶಾಲೆಯಲ್ಲಿ ಒಂದು ಆಚರಣೆ ಮಾಡುವಂಥ ಕಾರ್ಯಕ್ರಮವನ್ನು ಸರ್ಕಾರವು ಆಯೋಜಿಸಿದೆ. ಅದರ ಒಂದು ಅಂಗವಾಗಿ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಇದರ ಉಪ ಪ್ರಾಂಶುಪಾಲ ಅಂತ ಸಂತೋಷ್ ಸರ್ ಅವರು ಮೊನ್ನೆ ಒಂದು ಹೇಳಿದರು, ನಮ್ಮ ಒಂದು ಆಟಿಯ ಕೂಟವನ್ನು ಮಾಡಬೇಕು, ಅದು ಎಲ್ಲಿಯಾದರೂ ಗದ್ದೆ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನಾವು ಇಂದು ಲವಕುಶ ಈ ಜೋಡುಕೆರೆ ಕಂಬಳ ಏನಿದೆ ನಮ್ಮ ನರಿಂಗಾನ ಇದರಲ್ಲಿ, ಈ ಒಂದು ಕೆರೆಯಲ್ಲಿ ನಾವು ಮಾಡುವ ಅಂತ ಅವರು ಒಂದು ಚರ್ಚೆ ಮಾಡಿದಾಗ ನಾವು ಬಹಳ ಪ್ರೀತಿಯಿಂದ ನಾವು ಅದಕ್ಕೆ ಸ್ವಾಗತ ಮಾಡಿದ್ದೇವೆ. ಯಾಕಂದರೆ ಒಂದನೇದು ಗ್ರಾಮೀಣ ಮಟ್ಟದ ನಮ್ಮ ನರಿಂಗಾನ ಗ್ರಾಮದಲ್ಲಿರುವಂತಹ ಒಂದು ಐತಿಹಾಸಿಕವಾದಂತಹ ಒಂದು ಕಳೆದ ವರ್ಷ ನಾವು ಮಾಡಿದಂಥ ಒಂದು ಲವಕುಶ ಜೋಡುಕೆರೆ ಕಂಬಳದಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಈ ಮಕ್ಕಳಿಗೆ, ಹೆಚ್ಚಿನ ಮಕ್ಕಳು ಆ ಒಂದು ಕಂಬಳಕ್ಕೆ ಬಂದಿರಲಿಲ್ಲ. ಆದ್ದರಿಂದ ಈ ಕಂಬಳದ ವಿಶೇಷತೆ ಕೂಡ ಮಕ್ಕಳಿಗೆ, ಕಂಬಳದ ಒಂದೇನು ಕರೆ ಇದೆಯೋ ಅದರ ವಿಶೇಷತೆ ಕೂಡ ಅದರೊಳಗಡೆ ಆಡಿ ಅನುಭವ ಪಡೆಯಲಿ. ಮುಂದಿನ ದಿನಗಳಲ್ಲಿ ಕಂಬಳದ ಬಗ್ಗೆ ಕೂಡ ಮಕ್ಕಳಲ್ಲಿ ಆ ಒಂದು ಜಾಗೃತಿ ಮೂಡಲಿ ಎಂಬ ಉದ್ದೇಶದಿಂದ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಊರಿನ ಗಣ್ಯರು
ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ಮತ್ತೋರ್ವ ಗಣ್ಯರು ನಮ್ಮ ಗಂಗಾಧರ ಶೆಟ್ಟಿ ಇದ್ದಾರೆ. ಅದೇ ರೀತಿ ಪಂಚಾಯತ್ ಸದಸ್ಯರಂತ ಸುಂದರ ಪೂಜಾರವರಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಂತ ಶೈಲಜಾ ಶೆಟ್ಟಿರವರಿದ್ದಾರೆ. ಅದೇ ರೀತಿ ಮತ್ತೋರ್ವ ಈ ಊರಿನ ಮುಖಂಡರು ಗುರುಪ್ರಸಾದ್ ಶೆಟ್ಟಿರವರಿದ್ದಾರೆ. ಅದೇ ರೀತಿ ಮತ್ತೋರ್ವ ಪಂಚಾಯತ್ ಸದಸ್ಯ ಜ್ಯೋತಿ ಡಿಸೋಜ್ ಅವರಿದ್ದಾರೆ. ಅದೇ ರೀತಿ ಮತ್ತೋರ್ವ ಪಂಚಾಯತ್ ಸದಸ್ಯ ಶೇಖಬ್ರವರಿದ್ದಾರೆ. ಎಲ್ಲರನ್ನೂ ಈ ಒಂದು ಸಂದರ್ಭದಲ್ಲಿ ನಾನು ಗುರುತಿಸ್ತಾ ಇದ್ದೇನೆ. ಅದೇ ರೀತಿ ಮಕ್ಕಳು ಕೂಡ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಗ್ರಾಮೀಣ ಪ್ರದೇಶದ ಈ ಒಂದು ಮಕ್ಕಳು ಈ ಒಂದು ಪ್ರದೇಶದಲ್ಲಿ, ಯಾಕಂದರೆ ಇದು ವನಭೂಮಿಯಾಗಿತ್ತು, ಯಾರು ಕೂಡ ಮಕ್ಕಳು ಬಿಟ್ಟು ದೊಡ್ಡವರು ಈ ಒಂದು ಪ್ರದೇಶಕ್ಕೆ ಬರಲಿಕ್ಕೆ ಹೆದರ್ತಿದ್ದಂತಹ ಒಂದು ಪರಿಸರದಲ್ಲಿ ನಮ್ಮ ಶಾಲಾ ಮಕ್ಕಳು ಮುಕ್ತವಾಗಿ ಆಟ ಆಡೋದನ್ನು ನೋಡಿ ಬಹಳ ಹೆಮ್ಮೆ ಆಗ್ತಾ ಇದೆ. ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಈ ಏನು ಜೋಡುಕರೆ ಕಂಬಳದ ಈ ಒಂದು ಗದ್ದೆ ಆಗಿದೆ. ಇದಕ್ಕೆ ಕಾರಣೀಕರ್ತರಂತ ನಮ್ಮೆಲ್ಲರ ನೆಚ್ಚಿನ ಶಾಸಕರಂತ ಯುಟಿ ಖಾದರ್ ಅವರಿಗೆ ಮತ್ತೊಮ್ಮೆ ಇಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಎಲ್ಲ ಸರ್ವ ಪದಾಧಿಕಾರಿಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸುತ್ತಾ ಮಕ್ಕಳಲ್ಲಿ ಇನ್ನೂ ಕೂಡ ಈ ಆಟಿಯ ಮಹತ್ವವನ್ನು ಅರಿಯಲು ಇನ್ನಿತರ ಹೆಚ್ಚೆಚ್ಚಿನ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಧ್ಯಕ್ಷರು ಹೂಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಸ್ವಾಗತಿಸ್ತಾ ಇದ್ದಾನೆ. ತಕ್ಷಣ ಈ ಶಾಮಿಯನ್ನ ಹಾಕಿ ವ್ಯವಸ್ಥೆಗಳು ಮಾಡಿಬಿಟ್ರು. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಆಗ್ತಾರೆ, ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಅಲ್ಲಿಗೆ ವಿಶಾಂತ್ ಸರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆಗ ಕೃಷ ಎಂಬ ವಿಭಾಗದಲ್ಲಿ ನಡೀತಾ ಇದೆ. ಈ ಕಮಿಟಿಯ ಸದಸ್ಯರಾದಂತಹ ಸುಂದರ್ ಪೂಜಾರಿ ಅವರು ಬಿಳಿ ಶಾಲನ್ನ ಎತ್ತಿ ಹೀಗೆ ಗಮನಿಸಬೇಕಲ್ಲಿ, ಬಿಳಿ ಶಾಲನ್ನ ಎತ್ತಿ ಈ ರೀತಿ ಮಾಡ್ಲಿಕ್ಕಿದ್ದಾರೆ, ಸ್ವಲ್ಪ ಗಮನಿಸಬೇಕಲ್ಲಿ. ಈ ಶಾಲನ್ನ ಹೀಗೆ ಮಾಡ್ತಾರೆ, ಆಗ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ತದೆ. ಆಗ್ಬೋದಾ ಸರ್? ವೈಟ್ ಶಾಲ್ ಇದೆ, ಆ ಶಾಲನ್ನ ಹೀಗೆ Warrior up! Warrior up! Set! Go! Wave the hand. Hey, hii ಮಾಡಿ. Warrior up! Set! Go! Set! Go! ಅನೀಫ್ ಚಂದ್ರೈತಿ ಅವರು ಬಂದಿದ್ದಾರೆ, ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ ವಿದ್ಯಾರ್ಥಿಗಳು. ಚಪ್ಪಾಳೆ. Go!
ಇದು ಫೈನಲ್ ನಡೀತಾ ಇದೆ ಹೆಣ್ಮಕ್ಕಳ 9th ತರಗತಿಯ ಕುಶ ವಿಭಾಗದಲ್ಲಿ. ಮಾರ್ಕ್ ಸೆಟ್ ಗೋ. ಪ್ಲೀಸ್ ಕ್ಲಾಪ್. ಬಾಯ್ಸ್ ಟಿವಿ ಇಲ್ವಾ? ಬಾಯ್ಸ್ ಕ್ಲಾಪ್ ಮಾಡಿ. Set, go. Please clap them. Please clap them. Set, go.
ವಿದ್ಯಾರ್ಥಿಗಳು ಆದಷ್ಟು ಹೆಚ್ಚಿನ ಇದೀಗ ಆಟಿಕೂಟದ ಸಹಭೋಜನ ನಡೀತಾ ಇದೆ. ಬಹಳ ಖುಷಿ ಅನಿಸ್ತದೆ ನಮ್ಗೆ ನೋಡುವಾಗ, ಯಾಕಂದ್ರೆ ಎಲ್ಲ ಮನೆಗಳಿಂದ ತಯಾರಿಸಿದಂತಹ ಆಟಿಯ ವಿಶೇಷ ಖಾದ್ಯಗಳು ಈಗ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಮತ್ತು ಸವಿಲಿಕ್ಕೆ ಕೂಡ ಸಿಗ್ತಾ ಇದೆ. ವಿಶೇಷವಾಗಿ ಆಟಿ ದಿನಗಳಲ್ಲಿ ಉಪಯೋಗಿಸುವಂತಹ ಅಥವಾ ತಯಾರಿಸುವಂತಹ ಪ್ರಕೃತಿ ದತ್ತವಾದಂತಹ ಆಹಾರಗಳು ಅಂದ್ರೆ ಈಗ ಕೆಸುವಿನ ಎಲೆಯಿಂದ ತಯಾರಿಸಿದಂತಹ ಪಲ್ಯಗಳಿದೆ, ಇಲ್ಲಿ ಪತ್ರೊಡೆ ಇದೆ, ಹಾಗೆ ಸಜಂಕು ಸೊಪ್ಪಿನಿಂದ ಮಾಡಿದಂತಹ ಪಲ್ಯ ಇದೆ, ಇನ್ನು ವಿವಿಧ ಚಟ್ನಿಗಳು, ಹುರುಳಿ ಚಟ್ನಿ ಇರ್ಬೋದು, ಕೆಸುವಿನ ಚಟ್ನಿ ಇದೆ, ಹಾಗೆ ವಿವಿಧ ಚಟ್ನಿಗಳು, ಬ್ರಾಹ್ಮಿ ಚಟ್ನಿ, ಒಂದೆಲಗದ ಚಟ್ನಿ, ಹಾಗೆ ಇನ್ನು ಕಡುಬುಗಳು, ಅಕ್ಕಿ ಕಡುಬುಗಳು, ಇನ್ನು ಅಕ್ಕಿ ಉಂಡೆಗಳು, ವಿಶೇಷವಾಗಿ ಸಿಹಿಯಾದಂತಹ ಅಕ್ಕಿ ಉಂಡೆಗಳು, ವಿವಿಧ ರೀತಿಯ ಪಾಯಸಗಳು, ಹೀಗೆ ವಿವಿಧ ವೈವಿಧ್ಯಮಯವಾದಂತಹ ಆಹಾರ ನಮ್ಗೆ ಈಗ ಇಲ್ಲಿ ಸವಿಲಿಕ್ಕೆ ಸಿಗ್ತಾ ಇದೆ. ತಯಾರಿಸಿದಂತಹ ಮಕ್ಕಳಿಗೆ ಮತ್ತು ತಯಾರಿಸಿಕೊಟ್ಟಂತಹ ಪೋಷಕರಿಗೆ ಕೂಡ ಧನ್ಯವಾದಗಳು. ಹಾಗೂ ಇದನ್ನು ಸವಿತಿರುವಂತಹ ಎಲ್ಲ ವಿಶೇಷ ಅತಿಥಿಗಳಿಗೆ ಕೂಡ ಸಂಸ್ಥೆಯ ಪರವಾಗಿ ಪೂರ್ವಕ ಧನ್ಯವಾದಗಳು. ಶಾಲೆಯ ಅಡುಗೆ ಅಕ್ಕನವರೇ ತಯಾರಿಸಿದಂಥದ್ದು, ಶಾಲೆಯಲ್ಲೇ ತಯಾರಿಸಿದಂತಹ ಪತ್ರೊಡೆ. ನಿನ್ನೆ ಸಂಜೆಯಿಂದ ಅದಕ್ಕೆ ಬೇಕಾದಂತಹ, ನಿನ್ನೆ ಸಂಜೆ ಅಲ್ಲ ಬೆಳಿಗ್ಗೆ ಅಂದ್ರೆ ಅಕ್ಕಿ ನೆನೆ ಹಾಕಬೇಕಾಗ್ತದೆ. ಆಮೇಲೆ ಸಂಜೆ ಸುಮಾರು 5 ಗಂಟೆ ತನಕ ಅದನ್ನು ತಯಾರಿಸಿ ಅವರು ಮನೆಗೆ ತೆರಳಿರುತ್ತಾರೆ. ಬೆಳಿಗ್ಗೆ ಬಂತು ಅದನ್ನು ಮಸಾಲೆಗೆ ಹಾಕಿ ಬಿಸಿ ಬಿಸಿಯಾದಂತಹ ಪತ್ರೊಡೆ ನಮ್ಗೆ ಈಗ ಇಲ್ಲಿ ಸವಿಲಿಕ್ಕೆ ಸಿಗ್ತಾ ಇದೆ. ಅವರಿಗೆ ಕೂಡ ಧನ್ಯವಾದಗಳು.